ಕೋವಿಡ್ ಕಾಲ ಮುಗಿಯುವ ಹಂತದಲ್ಲಿ ಮಾಸ್ಕ್ ಅಂತರ ಮರೆತು ಮೈ ಮರೆಯಬೇಡಿ ಎಂಬ ಸಂದೇಶದೊಂದಿಗೆ ಈ ಬಾರಿ ಬೃಹದಾಕಾರದ ಕ್ರಿಸ್ಮಸ್ ನಕ್ಷತ್ರವೊಂದು ಸಂದೇಶ ನೀಡುತ್ತಿದೆ. ಕಳೆದ 8 ವರ್ಷಗಳಿಂದ ಒಂದಲ್ಲೊಂದು ಸಾಮಾಜಿಕ ಸಂದೇಶಗಳ ಮೂಲಕ ಗಮನ ಸೆಳೆಯುತ್ತಿರುವ ಶಿರ್ತಾಡಿಯ ಲೈಫ್ ಸೇವಾ ಸಂಸ್ಥೆಯು ಈ ಬಾರಿ ವಿಶಿಷ್ಟ ಹಾಗೂ ಪರಿಸರ ಸಹ್ಯ ನಕ್ಷತ್ರದ ಮೂಲಕ ಗಮನ ಸೆಳೆದಿದ್ದಾರೆ. ಕೋವಿಡ್ ಜಾಗೃತಿಯ ಜೊತೆಗೆ ಮಾಸ್ಕ್ ಹಾಗೂ ದೈಹಿಕ ಅಂತರದ ಪ್ರಾಮುಖ್ಯತೆಯನ್ನ ವಿವರಿಸುವ ಈ ನಕ್ಷತ್ರವನ್ನ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ತಯಾರಿಸಲಾಗಿದೆ. ಬಿದಿರು ಹಾಗೂ ಬಟ್ಟೆಯ ಮಾಸ್ಕ್, ಮೈದಾ ಹಿಟ್ಟು ಬಳಸಲಾಗಿದ್ದು, ಸ್ಯಾನಿಟೈಸರ್ ಹಾಗೂ ಕೋವಿಡ್ ವೈರಸ್ ಆಕೃತಿಯನ್ನ ನಕ್ಷತ್ರದಲ್ಲಿ ಸೇರಿಸಲಾಗಿದೆ. ಶಿರ್ತಾಡಿಯ ಪ್ರಸನ್ನ ಸಾಯಿಲ್ ಸೀಕ್ವೇರ ತನ್ನ ಸ್ನೇಹಿತರಾದ ಯತೀಶ್ ಕುಲಾಲ್ ಶಿರ್ತಾಡಿ ಹಾಗೂ ನವೀನ್ ಶೆಟ್ಟಿ ಶಿರ್ತಾಡಿಯವರ ಜೊತೆಗೂಡಿ ಒಟ್ಟು 9 ದಿನಗಳ ಶ್ರಮದ ಮೂಲಕ ತಯಾರಿಸಿದ್ದು, ಸಮಾಜದಲ್ಲಿ ಆರೋಗ್ಯ ಭದ್ರತೆ ಹಾಗೂ ಜಾಗೃತಿ ಹರಡಬೇಕು ಎಂಬ ಉದ್ದೇಶವನ್ನ ಹೊಂದಿದ್ದಾರೆ. ಪ್ರಸ್ತುತ ಕೊರೋನಾ ಸಂಕ್ರಮಣ ಕಾಲದಲ್ಲಿ ನಾವೆಲ್ಲ ಅದರ ವಿರುದ್ಧ ಹೋರಾಡುತ್ತಿದ್ದೇವೆ. ಆದರೆ ಕೊರೋನಾ ಕಾವು ಕಮ್ಮಿ ಆಡೋಡನೆ ನಾವು ಸಾಮಾಜಿಕ ಅಂತರ, ಮಾಸ್ಕ್ ಧರಿಸದೇ ಇರುವುದು ಇವೆಲ್ಲವನ್ನು ನಿರ್ಲಕ್ಷಿಸುತ್ತಿದ್ದೇವೆ. ಈ ಸಲದ ಕ್ರಿಸ್ಮಸ್ ನಕ್ಷತ್ರವನ್ನು ಮಾಸ್ಕ್ ಮತ್ತು ಸ್ಯಾನಿಟೈಸರಿಂದ ತಯಾರಿಸಲಾಗಿದೆ. 30 kg ತೂಕದ ಈ ನಕ್ಷತ್ರವು 400 ಮಾಸ್ಕ್ಗಳನ್ನು ಹೊಂದಿದೆ. ಕಳೆದ 7 ವರ್ಷಗಳಿಂದ ವಿಶಿಷ್ಟ ಸಂದೇಶವುಳ್ಳ ನಕ್ಷತ್ರವನ್ನು ತನ್ನ 2 ಸ್ನೇಹಿತರೊಂದಿಗೆ ನಾವು ತಯಾರಿಸುತ್ತಾ ಬಂದಿದ್ದೇವೆ. ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ನಿರ್ಲಕ್ಷಿಸಬೇಡಿ ಎಂಬುದು ಕ್ರಿಸ್ಮಸ್ ಸಂದೇಶವಾಗಿದೆ. ಕ್ರಿಸ್ಮಸ್ ಕಾಲದಲ್ಲಿ ಸಮಾಜಕ್ಕೆ ಕೊಡುವ ಸಂದೇಶವು ಈ ಮೂಲಕ ಸಮಾಜದ ಕೊರೋನಾದ 2ನೇ ಅಲೆಯನ್ನು ಖಂಡಿತವಾಗಿಯೂ ಹಿಮ್ಮೆಟ್ಟಿಸಬಹುದು ಎಂಬುದು ನನ್ನ ಅನಿಸಿಕೆ.